224 ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷವು ರಾಜ್ಯದಲ್ಲಿನ 14% ಮುಸ್ಲಿಮರಿಗಾಗಲಿ 2% ಜನಸಂಖ್ಯೆಯನ್ನು ಹೊಂದಿರುವ ಕ್ರಿಶ್ಚಿಯನ್ನರಿಗೆ ಒಂದೇ ಒಂದು ಟಿಕೆಟ್ ನೀಡಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ತಿಳಿಸಿದರು. ಮಧುಗಿರಿ ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ತಾಲೂಕು ಕಾಂಗ್ರೆಸ್ ಸಮಿತಿಯಿಂದ ಆಯೋಜಿಸಿದ್ದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ KN ರಾಜಣ್ಣ ಪರ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಹಿಂದೆ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಕಸಿದುಕೊಂಡಿದೆ. ಕರ್ನಾಟಕದ ಇತಿಹಾಸದಲ್ಲಿ ಮುಖ್ಯಮಂತ್ರಿಯಾಗಿರುವ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರವು 40% ಕಮಿಷನ್ ಇಲ್ಲದೆ ರಾಜ್ಯದಲ್ಲಿ ಯಾವುದೇ ಕೆಲಸ ಮಾಡುವುದಿಲ್ಲ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಕಮಿಷನ್ ಬಗ್ಗೆ ಪ್ರಧಾನಿಗೆ ಪತ್ರ ಬರೆದರು. ಆದರೆ ಪ್ರಧಾನಿ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದರು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ರೈತರ ಸಾಲ ಮನ್ನಾ ಮಾಡುತ್ತೇವೆಂದು ಹೇಳಿ ₹1 ಸಾಲ ಮನ್ನಾ ಮಾಡಿಲ್ಲ. ಆದರೆ ನಮ್ಮ ಅಧಿಕಾರಾವಧಿಯಲ್ಲಿ ಶಾಸಕರಾಗಿದ್ದ ರಾಜಣ್ಣನವರ ಜೊತೆ ಚರ್ಚಿಸಿ ರಾಜ್ಯದ ರೈತರ 8,165 ಕೋಟಿ ರೂಪಾಯಿಗಳನ್ನು ಯಾವುದೇ ಭೇದ ಭಾವ ಮಾಡದೆ ಸಾಲ ಮನ್ನಾ ಮಾಡಲಾಯಿತು. ಪ್ರಧಾನಿ ಮನಮೋಹನ್ ಸಿಂಗ್ ರವರ ಅವಧಿಯಲ್ಲಿ 70,000 ರೈತರ ಸಾಲವನ್ನು ಮಾಡಿದ್ದಾರೆ. ಇಂದಿನ ಬಿಜೆಪಿಯವರು ರೈತರ ಸಾಲ ಮನ್ನಾ ಮಾಡಿ ಎಂದರೆ ರಾಜ್ಯದ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ದೇಶ ದಿವಾಳಿಯಾಗುತ್ತದೆ ಎಂದು ಹೇಳುತ್ತಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜಣ್ಣ ಎಲ್ಲ ಜಾತಿಯ ಬಡವರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವ ಹೋರಾಟ ಮನೋಭಾವದ ವ್ಯಕ್ತಿಯಾಗಿದ್ದಾರೆ. ರಾಜಣ್ಣ ಗೆದ್ದರೆ ಮಂತ್ರಿ ಮಾಡಲಾಗುವುದು. ರಾಜಣ್ಣಗೆ ನೀಡುವ ಪ್ರತಿಯೊಂದು ಲೆಟರ್ಗಳಿಗೂ ಗಮನ ಹರಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು. ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ KN ರಾಜಣ್ಣ ಮಾತನಾಡಿ, ನಾನು 2013ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮರುದಿನವೇ ಅನ್ನಭಾಗ್ಯ ಜಾರಿಗೆ ತಂದರು. ಕೋವಿಡ್ ವೇಳೆ ಅನ್ನಭಾಗ್ಯ ಯೋಜನೆ ಇಲ್ಲದಿದ್ದರೆ ಎಷ್ಟು ಸಂಕಷ್ಟ ಆಗುತ್ತಿತ್ತು ಒಮ್ಮೆ ಊಹಿಸಿಕೊಳ್ಳಿ ಎಂದರು. ಕಳೆದ ಚುನಾವಣೆಯಲ್ಲಿ ಹೆಣ್ಣು ಮಕ್ಕಳೇ ನಮ್ಮ ಸೋಲಿಗೆ ಕಾರಣ. ಅರಿಶಿಣ ಕುಂಕುಮದ ಭಾವನಾತ್ಮಕದಿಂದ ನನ್ನ ಸೋಲಾಯಿತು. ಯಾವ ಹೆಣ್ಣು ಮಕ್ಕಳು ನನ್ನನ್ನು ಸೋಲಿಸಿದ್ದರೋ ಅದೇ ಹೆಣ್ಣು ಮಕ್ಕಳು ಈ ಬಾರಿ ನನ್ನ ಗೆಲುವಿಗೆ ಕಾರಣರಾಗುತ್ತಾರೆ ಎಂದರು. ಈ ವೇಳೆ ಚೇಳೂರು ದೇವಕುಮಾರ್ ರೆಡ್ಡಿ, ಆದಿನಾರಾಯಣ ರೆಡ್ಡಿ, ಶಾಂತಲಾ ರಾಜಣ್ಣ, MLC ರಾಜೇಂದ್ರ ರಾಜಣ್ಣ, ನಾಗೇಶ್ ಬಾಬು, ಪುರಸಭಾ ಮಾಜಿ ಅಧ್ಯಕ್ಷರಾದ ಆಯೂಬ್, ಸದಸ್ಯರಾದ ಗಂಗಣಿ, ನಸೀಮಾ ಸಾದಿಕ್, ಶಾಹಿನಾ, SBT ರಾಮಣ್ಣ, ಪ್ರಕಾಶ್ ಆಚಾರಿ, ಮಂಜಣ್ಣ, ಗೋವಿಂದರಾಜು, ಲಾಲಪೇಟೆ ಮಂಜು, ಮುಖಂಡರಾದ ಶರೀಫ್ ಮಾಮು, ಜಬಿ, ಬಾವಾ ಫಕ್ರುದ್ದೀನ್, ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಇದ್ದರು. ವರದಿ ಅಬಿದ್ ಮಧುಗಿರಿ.